ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಸಡಿಲಿಕೆಯಾಗಿದೆ. ಅದರ ಪರಿಣಾಮವನ್ನು ನಾವು ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ. ಇದೀಗ ಬಂಟ್ವಾಳ ತಾಲೂಕಿನಲ್ಲೂ ಕೂಡ ನಿಧಾನವಾಗಿ ವ್ಯಾಪಾರ ವಹಿವಾಟುಗಳು ಇದೀಗ ಆರಂಭಗೊಂಡಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಜನಸಂಚಾರ ಇಲ್ಲದೆ ಬಿಕೋ ಅಂತ ಇದ್ದಂತಹ ಪ್ರದೇಶಗಳೆಲ್ಲವೂ ಕೂಡ ಜನರ ಓಡಾಟದಿಂದ ಈಗ ತುಂಬಿಕೊಂಡಿದೆ ಎನ್ನುವಂತಹ ಮಾಹಿತಿ. ಲಾಕ್ಡೌನ್ ಸಡಿಲಿಕೆಯ ಕಾರಣದಿಂದ ಬಂಟ್ವಾಳ ತಾಲೂಕಿನಲ್ಲಿ ಇದೀಗ ನಿಧಾನವಾಗಿ ಒಂದೊಂದೇ ವ್ಯಾಪಾರ ಚಟುವಟಿಕೆಗಳು ಆರಂಭಗೊಳ್ತಾ ಇದೆ. ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು ಇದೀಗ ತೆರೆದುಕೊಂಡಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಎಸ್, ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಸಾಮಾನ್ಯ ದಿನಗಳಲ್ಲಿ ಬಹುತೇಕ ವ್ಯಾಪಾರ ವಹಿವಾಟುಗಳು ಹೇಗಿತ್ತೋ, ಜನರ ದಟ್ಟಣೆ ಹೇಗೆ ಕಂಡು ಬರ್ತಾ ಇತ್ತೋ, ಅದೇ ರೀತಿಯ ದೃಶ್ಯಗಳು ಇದೀಗ ಬಂಟ್ವಾಳದ ಒಂದು ಪ್ರಮುಖ ತಾಣ ಆಗಿರುವಂತಹ ಬಿಸಿ ರೋಡ್ನಲ್ಲಿ ಕಂಡು ಬರ್ತಾ ಇದೆ. ನಾವು ನೋಡ್ತಾ ಇದ್ದೇವೆ. ಜನಸಂಚಾರ ಇಲ್ಲದೆ ಇಷ್ಟು ದಿನಗಳ ಕಾಲ ಬಿಕೋ ಅಂತ ಇದ್ದಂತಹ ಪ್ರದೇಶಗಳೆಲ್ಲವೂ ಕೂಡ ಈಗ ಮತ್ತೆ ಚಟುವಟಿಕೆಯ ಕೇಂದ್ರ ಬಿಂದುಗಳಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಬೆಳಗ್ಗಿನಿಂದಲೇ ವಾಹನಗಳ ಓಡಾಟ ಆರಂಭಗೊಂಡಿದೆ. ನಿರಂತರವಾಗಿ ವಾಹನಗಳ ಓಡಾಟ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಮೆಡಿಕಲ್ಗಳಿರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ತರಕಾರಿ ಮಾರಾಟದ ಅಂಗಡಿಗಳಿರ್ಬೋದು, ಬ್ಯಾಂಕ್ಗಳು ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ಸ್ ಮಳಿಗೆಗಳು ಕೂಡ ತೆರೆದುಕೊಂಡಿದೆ. ಮೊಬೈಲ್ ಶಾಪ್ಗಳು, ಬಟ್ಟೆಯ ಮಳಿಗೆಗಳು, ಗ್ಯಾರೇಜು, ಹಾರ್ಡ್ವೇರ್ ಶಾಪ್ಗಳು ಕೂಡ ಬಾಗಿಲನ್ನು ತೆರೆದು ವ್ಯಾಪಾರವನ್ನ ಆರಂಭ ಮಾಡಿದೆ. 12 ಗಂಟೆಯ ಒಳಗೆ ಏನು ನಾವು ಮನೆಗೆ ಸೇರಿಕೊಳ್ಬೇಕು ಎನ್ನುವಂತಹ ಆತುರ, ಆತಂಕ ಇಷ್ಟು ದಿನಗಳ ಕಾಲ ಜನರಲ್ಲಿ ಇತ್ತು. ಸೊ ಆ ಒಂದು ಆತಂಕ ಯಾವುದೂ ಕೂಡ ಇಲ್ಲದೆ ನಿರಾಳರಾಗಿ ಖರೀದಿ ಪ್ರಕ್ರಿಯೆಯಲ್ಲಿ ಗ್ರಾಹಕರು ತೊಡಗಿಕೊಂಡಂತಹ ದೃಶ್ಯಗಳು ಇವತ್ತು ಕಂಡು ಬರ್ತಾ ಇದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ವ್ಯವಹಾರ ಮಾಡುವುದಕ್ಕೆ ಸಹಕರಿಸ್ತಾ ಇದ್ದಾರೆ. ಇನ್ನು ತಾಲೂಕಿನ ವೈನ್ ಶಾಪ್ಗಳ ಮುಂದೆ ಬೆಳಗ್ಗಿನಿಂದಲೇ ಗ್ರಾಹಕರ ಸರತಿ ಸಾಲು ಕಂಡು ಬರ್ತಾ ಇದೆ. ವೈನ್ ಶಾಪ್ ಬಾಗಿಲು ತೆರೆಯುವ ಮುನ್ನವೇ ಜನರು ಅಂಗಡಿಯ ಮುಂದೆ ಮದ್ಯವನ್ನು ಪಡೆಯೋದಿಕ್ಕೆ ಜಮಾಯಿಸಿದ್ರು. ಮುಖ್ಯವಾಗಿ ನಾವು ಗಮನಿಸೋದಿದ್ರೆ ಸ್ವಲ್ಪ ಹಿರಿಯ ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ವೈನ್ ಶಾಪ್ಗಳ ಮುಂದೆ ಕ್ಯೂ ನಿಂತಿದ್ರು ಅನ್ನುವಂಥದ್ದನ್ನು ನಾವು ನೋಡಬಹುದು. ಎಸ್, ಈಗ ನಾವು ನೋಡ್ತಾ ಇರುವಂಥದ್ದು ಬಂಟ್ವಾಳ ಬಿಸಿ ರೋಡು ಪ್ರಮುಖ ಪ್ರದೇಶಗಳಲ್ಲಿ ಪರಿಸ್ಥಿತಿ ಹೇಗಿದೆ ಬೆಳಗಿನ ಅವಧಿಯಲ್ಲಿ ಅನ್ನುವಂಥದ್ದನ್ನು. ಕ್ವಾರಂಟೈನ್ ಎಸ್, ಬಂಟ್ವಾಳ ನಾವು ಗಮನಿಸಿದ್ರೆ ಇದೀಗ ಇಡೀ ಜಿಲ್ಲೆಯಲ್ಲಿ ಅತ್ಯಧಿಕ ಹೆಚ್ಚು ಕೋವಿಡ್-19 ಪಾಸಿಟಿವ್ ಪ್ರಕರಣಗಳನ್ನು ಕಂಡಿರುವಂತಹ ಒಂದು ಪ್ರದೇಶ. ಇಲ್ಲಿ ಆತಂಕ ಹೆಚ್ಚಾಗಿತ್ತು. ಕಂಟೈನ್ಮೆಂಟ್ ಝೋನ್ಗಳು ಕೂಡ ಇದೆ. ಬಂಟ್ವಾಳದ ಕಸಬಾ ಇದೀಗ ಕಂಟೈನ್ಮೆಂಟ್ ಝೋನ್ ಆಗಿ ಗುರುತಿಸಿಕೊಂಡಿದೆ. ಸೊ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಅವಕಾಶಗಳಿಲ್ಲ. ಆ ಪ್ರದೇಶಗಳನ್ನು ಹೊರತುಪಡಿಸಿ ಇನ್ನಿತರ ಕಡೆಗಳಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶವನ್ನು ಕೊಡಲಾಗಿದೆ, ಸಡಿಲಿಕೆಯನ್ನು ಕೊಡಲಾಗಿರುವಂಥದ್ದು. ಸೊ ಬಂಟ್ವಾಳದ ಕಂಟೈನ್ಮೆಂಟ್ ಝೋನ್ಗಳು ಇದೀಗ ಕಸಬಾ ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ನರಿಕೊಂಬು ಗ್ರಾಮದ ನಾಯಿಲ ಪ್ರದೇಶ ಕೂಡ ಸೀಲ್ ಡೌನ್ ಆಗಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಇದೀಗ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ಆದರೂ ಕೂಡ ಅಷ್ಟೆಲ್ಲ ಗಂಭೀರತೆ ಇದ್ರೂ ಕೂಡ ಜನರ ಓಡಾಟ ಮಾತ್ರ ಕಡಿಮೆಯಾಗಿರಲಿಲ್ಲ. ನಾವು ಇವತ್ತು ನೋಡ್ತಾ ಇರುವಂಥದ್ದು ಇದು ಸಡಿಲಿಕೆ ಆದ ಬಳಿಕದ ಪರಿಣಾಮ. ಅದಕ್ಕಿಂತ ಮುಂಚೆ ಕೂಡ ಹಿಂದಿನ ದಿನಗಳನ್ನು ಗಮನಿಸಿದ್ರು ಕೂಡ ಜನರಲ್ಲಿ ಅಷ್ಟಾಗಿ ಗಂಭೀರತೆ ಕಂಡು ಬಂದಿರಲಿಲ್ಲ. ವಾಹನಗಳ ಓಡಾಟ ಕೂಡ ಮಿತಿ ಮೀರ್ತಾ ಇತ್ತು. ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ರು. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಒಂದು ವಾಹನ ದಟ್ಟಣೆಯನ್ನು ಇರ್ಬೋದು, ಸಂಚಾರವನ್ನು ಇರ್ಬೋದು ನಿಯಂತ್ರಣ ಮಾಡುವಂತಹ ಕೆಲಸಕ್ಕೆ ಹರಸಾಹಸ ಪಡ್ತಾ ಇದ್ದಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇತ್ತು. ಇದೀಗ ಎಲ್ಲವೂ ಕೂಡ ನಿರಾಳವಾಗಿದೆ. ಸೊ ಜನರ ಚಟುವಟಿಕೆಗಳು ಮತ್ತೆ ಆರಂಭಗೊಂಡಿದೆ. ವಾಹನಗಳ ಓಡಾಟ ಕೂಡ ಅಂದ್ರೆ ಇತರ ಕಡೆಗಳಿಂದ ಬರುವಂತಹ ವಾಹನಗಳ ಜೊತೆಗೆ ಅಲ್ಲಿ ಆಟೋ ರಿಕ್ಷಾಗಳ ಓಡಾಟ ಕೂಡ ಆರಂಭಗೊಂಡಿರುವಂಥದ್ದು. ಹೀಗಾಗಿ ಸಾಮಾನ್ಯವಾಗಿ ಬಿಸಿ ರೋಡ್ನಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಕಂಡು ಬರ್ತಾ ಇತ್ತು. ಸೊ ಇದೀಗ ಮತ್ತೆ ಆ ಒಂದು ದಟ್ಟಣೆ ಕಾಣಿಸೋದಕ್ಕೆ ಆರಂಭಗೊಂಡಿದೆ.
ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲ್ಯಾನ್. ಹಲೋ ಸಂದೀಪ್. ಎಸ್, ಗಮನಿಸ್ತಾ ಇದ್ದಾವೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ತೆರೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಹೇಗಿದೆ ಅಂದ್ರೆ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ 2 ಸೀಲ್ ಡೌನ್ ಪ್ರದೇಶಗಳು ಕೂಡ ಈಗ ಇದೆ ಅನ್ನುವಂಥದ್ದು. ಸೊ ಟೋಟಲ್ ಆಗಿ ಬೆಳಗಿನ ವೇಳೆ ಹೇಗಿನ ಒಂದು ವಾತಾವರಣ ಇದೆ ಅನ್ನುವಂಥದ್ದು ಈಗ ಏನು 1.5 ತಿಂಗಳ ಕಾಲ ಸಂಪೂರ್ಣ ಒಂದು ನಿಶಬ್ದ ಸ್ಥಿತಿಯಲ್ಲಿದ್ದಂತ ಬಂಟ್ವಾಳಿಗೆ ಸಂಪೂರ್ಣವಾಗಿ ಒಂದು ಇವತ್ತು ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಕಂಡು ಬರ್ತದೆ. ಬೆಳಗಿನಿಂದಲೇ 2 ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿಗಳು ಹೋಗುವಂತ ಒಂದು ಬಂಟ್ವಾಳ ಪೇಟೆ ಇರ್ಬೋದು ಅಥವಾ ಬಿಸಿರೋಡು ತಾಲೂಕು ಕೇಂದ್ರ ಇರ್ಬೋದು, ಇಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಸಂಪೂರ್ಣ ವಾಹನ ದಟ್ಟಣೆಯಿಂದ ತುಂಬಿ ಹೋಗಿದೆ. ಇಲ್ಲಿ ಬೆಳಗಿನಿಂದಲೇ ನೋಡೋದಿದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ವ್ಯಾಪಾರ ಆರಂಭಿಸಿ ಹಿಂದೆ ಕೇವಲ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು ಮತ್ತು ಮೆಡಿಕಲ್ಗಳು ಮಾತ್ರ ಕಾಣಿಸ್ತಿತ್ತು. ಆದ್ರೆ ಇವತ್ತು ಸಾಕಷ್ಟು ಮೊಬೈಲ್ ಶಾಪ್ಗಳಿರ್ಬೋದು, ಬಟ್ಟೆ ಅಂಗಡಿಗಳಿರ್ಬೋದು, ಹಾರ್ಡ್ವೇರ್ ಶಾಪ್ಗಳಾಗಿರ್ಬೋದು ಅಥವಾ ಇನ್ನಿತರ ಚಪ್ಪಲಿ ಅಂಗಡಿಗಳಾಗಿರ್ಬೋದು, ಪುಸ್ತಕ ಅಂಗಡಿಗಳಾಗಿರ್ಬೋದು, ಎಲ್ಲ ಅಂಗಡಿಗಳು ಕೂಡ ತಮ್ಮ ವ್ಯಾಪಾರವನ್ನು ಆರಂಭಿಸಿವೆ. ಈ ಹಿಂದೆ ಹೇಗೆ ಒಂದು ಕಳೆಗಟ್ಟಿದ ಒಂದು ಪ್ರದೇಶ ಕಂಡು ಬರ್ತಿತ್ತು, ಅದೇ ರೀತಿ ಮತ್ತೆ ಜನರ ಒಂದು ಓಡಾಟ ಕಂಡು ಬರ್ತಾ ಇದೆ ಗೌತಮ್. ಅದೇ ರೀತಿ ಈ ಬಂಟ್ವಾಳದಿಂದ ಬೈಪಾಸ್ ಸಂಪರ್ಕಿಸುವಂತ ಧರ್ಮಸ್ಥಳ ಸಂಪರ್ಕಿಸುವಂತ ರಸ್ತೆ ಏನಿದೆ ಅದು ಈಗಾಗಲೇ ಸಂಪೂರ್ಣ ವಾಹನ ದಟ್ಟಣೆ ತುಂಬಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಒಂದು ಭಾಗದಲ್ಲಿ ಕುಂಜಲಕಟ್ಟೆಗೆ ಸಂಪರ್ಕಿಸುವಂತ ಒಂದು ರಸ್ತೆ ಅಗಲೀಕರಣ ಕಾಮಗಾರಿ ನಡೆದಿದೆ. ಅದರ ಅಂಚಿನಲ್ಲಿ ಮತ್ತೆ ಇನ್ನೊಂದು ಭಾಗದಲ್ಲಿ ಬಂಟ್ವಾಳ ಪೇಟೆಗೆ ಹೋಗುವಂತ ಸೀಲ್ ಡೌನ್ ಇರೋ ಕಾರಣಕ್ಕಾಗಿ ಆ ಪ್ರದೇಶದಿಂದ ಹೋಗುವಂತ ರಸ್ತೆ ಕೂಡ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಎಲ್ಲ ವಾಹನಗಳು ಬೈಪಾಸ್ ರಸ್ತೆ ಮೂಲಕ ಹೋಗೋದ್ರಿಂದ ಇಲ್ಲಿ ಈಗಲೂ ಕೂಡ ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇದೆ ಗೌತಮ್. ಎಸ್, ಇನ್ನು ಸೀಲ್ ಡೌನ್ ಆಗಿರುವಂತಹ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಅನುಮತಿಗಳಿಲ್ಲ ಅನ್ನುವಂಥದ್ದನ್ನು ನೋಡಬಹುದು. ಸೊ ಅಲ್ಲಿ ಈಗ ವ್ಯವಸ್ಥೆಗಳು ಹೇಗಿದೆ ಅಂದ್ರೆ ನಾವು ಗಮನಿಸಿದ ಹಾಗೆ ಕೆಲವೊಂದು ದಿನಗಳಿಂದ ಅಲ್ಲಿ ಸಮರ್ಪಕವಾಗಿ ದುಡ್ಡಿಲ್ಲ, ಜನರು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ಗಳು ಬರ್ತಾ ಇತ್ತು. ಸೊ ಇದೀಗ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ಅಂತ ಅಲ್ಲಿ? ಹೌದು ಗೌತಮ್, ಈ ಸೀಲ್ ಡೌನ್ ಪ್ರದೇಶಗಳೇನಿದೆ ಬಂಟ್ವಾಳದಲ್ಲಿ ಈಗಾಗಲೇ 3 ಸೀಲ್ ಡೌನ್ ಪ್ರದೇಶಗಳಿದೆ. ಅದರಲ್ಲಿ ತುಂಬಾ ಈಗಾಗಲೇ ಸಾಕಷ್ಟು ಒಂದು ರೀತಿ ಆಗ್ತಾ ಇದೆ. ಇನ್ನು ಬಂಟ್ವಾಳ ಪೇಟೆ ಮತ್ತು ಬಂಟ್ವಾಳ ಕಸಬಾ ಗ್ರಾಮದ ಪೇಟೆ ಮತ್ತು ನಾಯಿಲ ಪ್ರದೇಶಗಳು ಈಗಲೂ ಕೂಡ ಸೀಲ್ ಡೌನ್ ಅಲ್ಲಿರುವಂತಹ ಪ್ರದೇಶಗಳು. ಬಂಟ್ವಾಳ ಪೇಟೆ ಸಾಕಷ್ಟು ಅಂದ್ರೆ ಒಂಥರ ಸ್ಥಿತಿವಂತರು ಇರುವ ಕಾರಣಕ್ಕಾಗಿ ಈ ಭಾಗದಲ್ಲಿ ಅಷ್ಟು ದೊಡ್ಡ ಸಮಸ್ಯೆಗಳೇನಾಗಿಲ್ಲ. ಆದರೆ ನಾಯಿಲ ಪ್ರದೇಶದಲ್ಲಿ ಸಾಕಷ್ಟು ಬಡವರಿರುವ ಕಾರಣಕ್ಕಾಗಿ ಅವರ ಕೈಯಲ್ಲಿ ಹಣ ಇಲ್ಲದ ಕಾರಣಕ್ಕಾಗಿ ಅವರು ಸಾಕಷ್ಟು ಸಂಕಷ್ಟ ಪಡುವಂತ ಮಾಹಿತಿಗಳು ಕೂಡ ಈಗ ನಮ್ಮ ವಿಶ್ವ ಮಾಧ್ಯಮದಲ್ಲಿ ಕೂಡ ಈಗಾಗಲೇ ಬಗ್ಗೆ ವರದಿಗಳು ಕೂಡ ಬಿತ್ತರಾಗಿದೆ. ಆದ್ರೆ ಈಗಾಗಲೇ ಆ ಪ್ರದೇಶದ ಅಂದ್ರೆ ಜನರಿಗೆ ಮನೆಗೆ ಒಂದು ಕಿಟ್ಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಬಂಟ್ವಾಳ ಶಾಸಕರಾಗಿರುವುದು ಇಲ್ಲಿ ಸ್ಥಳೀಯರು ಮಾಡುವಂತ ವ್ಯವಸ್ಥೆಯನ್ನು ಕೈಗೊಂಡಿದೆ. ಅದರ ಜೊತೆಗೆ ಈ ಭಾಗದಲ್ಲಿ ಒಂದು ಸೀಲ್ ಡೌನ್ ಏರಿಯಾ ಇದ್ರೂ ಕೂಡ ಅದನ್ನು ಹೊರತುಪಡಿಸಿರುವಂತಹ ಪ್ರದೇಶಗಳಲ್ಲಿ ಜನರು ಕೂಡ ತಮ್ಮ ಈ ಹಿಂದೆ ಯಾವ ರೀತಿ ಒಂದು ವ್ಯವಹಾರಗಳಿಗೆ ಹೊರಗೆ ಬರ್ತಿದ್ರು ಅದೇ ರೀತಿಯ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಿದ್ರು. ಬಂಟ್ವಾಳ ಪೇಟೆ ಮತ್ತು ನಾಯಿಲ ಪ್ರದೇಶಗಳು ಸಂಪೂರ್ಣ ಸೀಲ್ ಡೌನ್ ಆಗಿದೆ. ಬಂಟ್ವಾಳ ಪೇಟೆ ಪ್ರದೇಶದಲ್ಲಿ ಈಗಾಗಲೇ ಏನು ಗುರುತಿಸಿರುವಂತಹ ಪ್ರದೇಶ ಇದೆಯೋ ಸೀಲ್ ಡೌನ್ ಅಂದ್ರೆ ಅವರ ಏನು ಮಾನದಂಡ ಇಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ಮನೆಗಳು ಅಥವಾ ಅಂಗಡಿಗಳಿರೋ ಒಳಗೆ ವ್ಯಾಪ್ತಿಗೆ ಬರ್ತಾ ಇದೆ. ಇದನ್ನು ಈ ಪ್ರದೇಶಗಳು ಕೂಡ ವಿನಾಯಿತಿಯನ್ನು ಕೊಡಬೇಕು, ಇದನ್ನು ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಈ ಭಾಗದ ಒಂದು ಜನರು ಹೇಳ್ತಾ ಇದ್ದಾರೆ ಗೌತಮ್. ಎಸ್, ಇನ್ನು ಮದ್ಯದ ಅಂಗಡಿಗಳ ಮುಂದೆ ಪರಿಸ್ಥಿತಿ ಹೇಗಿದೆ, ಜನರ ದಟ್ಟಣೆ ಹೇಗೆ ಕಂಡು ಬರ್ತಾ ಇದೆ, ನಿಯಮಗಳ ಪಾಲನೆ ಎಲ್ಲ ಹೇಗಾಗ್ತಿದೆ ಅನ್ನುವಂಥದ್ದು? ಬೆಳಿಗ್ಗೆಯಿಂದ ಬಂಟ್ವಾಳ ತಾಲೂಕಿನ ಮದ್ಯದ ಅಂಗಡಿಗಳ ಮುಂದೆ ಜನರು ಒಂದು ಸರತಿಯಲ್ಲಿ ಕಾಯುತ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇಲ್ಲಿನ ಕೈಕಮ್ಮ ಪ್ರದೇಶದಲ್ಲಿರ್ಬೋದು ಸಾಕಷ್ಟು ಅಂಗಡಿ ಓಪನ್ ಆಗುವ ಮೊದಲೇ ಇಲ್ಲಿ ಜನರು ಸರತಿಯಲ್ಲಿ ಕಾಯ್ತಿರ್ತಾರೆ. ಅಂದ್ರೆ ಅಂಗಡಿ ಸಿಬ್ಬಂದಿಗಳು ಕೂಡ ಸಿಬ್ಬಂದಿಯವರು ಸಹ ಅಂದ್ರೆ ಏನು ಈ ಮೇಲ ತಾಲೂಕಾಡಳಿತ ಅಬಕಾರಿ ಇಲಾಖೆಯ ಏನು ನಿರ್ದೇಶನ ಇದೆ ಅದೇ ರೀತಿಯಲ್ಲಿ ಅವರನ್ನು ಕೂಡ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಏನಲ್ಲಿ ಬಾಕ್ಸ್ಗಳನ್ನು ಅಳವಡಿಸಿದ್ರೆ ಆ ಬಾಕ್ಸ್ ಮೇಲೆ ನಿಲ್ಲುವಂತ ಸೂಚನೆಗಳನ್ನು ಕೂಡ ನೀಡ್ತಿದ್ದಾರೆ. ಸಾಕಷ್ಟು ಒಂದು ಮಧ್ಯ ವಯಸ್ಸು ದಾಟಿದಂತಹ ವ್ಯಕ್ತಿಗಳಲ್ಲಿ ಲೈನ್ ನಲ್ಲಿ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ ಓಪನ್ ಆಗುವ ಮೊದಲೇ ಇಲ್ಲಿ ಸರತಿ ಸಾಲಿಯಲ್ಲಿ ನಿಂತಿರುವಂತ ದೃಶ್ಯಗಳು ಕಂಡು ಬರ್ತದೆ. ಮಾತ್ರ ಪೊಲೀಸರು ಕೂಡ ಈ ಭಾಗಕ್ಕೆ ರೌಂಡ್ಸ್ಗಳನ್ನು ಹಾಕಿ ಯಾವ ರೀತಿಯ ಒಂದು ಸಾಮಾಜಿಕ ಅಂತರಗಳು ತಪ್ಪದ ರೀತಿಯಲ್ಲಿ ಕೈಗೊಳ್ತಿದ್ದಾರೆ. ಎಸ್, ಅಂದ್ರೆ ಈಗ ನಾವು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋದಿದ್ರೆ ಅಲ್ಲಿ ಸೋಂಕಿನ ಮೂಲದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಚಿತ್ರಣ ಇನ್ನೂ ಕೂಡ ಸಿಕ್ಕಿಲ್ಲ. ಅದರ ನಡುವೆ ಇದೀಗ ಲಾಕ್ಡೌನ್ ಸಡಿಲಿಕೆಯಾಗಿದೆ, ಜನರ ಓಡಾಟ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಇದು ಏನಾದ್ರೂ ದುಬಾರಿಯಾಗಿ ಪರಿಣಮಿಸಬಹುದಾ? ಈ ಬಗ್ಗೆ ತಜ್ಞರಿಂದ ಏನಾದ್ರೂ ಮಾತುಗಳು ಕೇಳಿ ಬರ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು ಸಂದೀಪ್? ಬಂಟ್ವಾಳದಲ್ಲಿ ಯಾಕೆ ಒಂದು ಈ ಸೀಲ್ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಏನು ಮೃತಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮಧ್ಯ ವಯಸ್ಸನ್ನು ದಾಟಿದವರು ವೃದ್ಧರು ಅನ್ನುವಂತ ಒಂದು ಮಾಹಿತಿ ಇದೆ.
ಅದೇ ರೀತಿ ಯಾವುದೇ ರೀತಿಯ ಒಂದು ಬೇರೆ ಆ ಒಂದು ಪ್ರದೇಶವನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಒಂದು ಸೋಂಕುಗಳು ಕಾಣಿಸಿಕೊಳ್ಳದೆ ನಿಟ್ಟಿನಲ್ಲಿ ಮತ್ತು ಈಗ ಏನು ಸೋಂಕುಗಳು ಕಾಣಿಸಿಕೊಂಡಿದೆ ಇದು ಮಂಗಳೂರಿನ ಕಣ್ಣೂರು ಹೊರವಲಯದಿಂದ ಕಣ್ಣೂರಿನ ಫಸ್ಟ್ನೂರು ಆಸ್ಪತ್ರೆಯಿಂದಲೇ ಬಂದಿರುವ ಕಾರಣಕ್ಕಾಗಿ ಮತ್ತೆ ಈ ಭಾಗದ ಏನು ಇಲ್ಲಿ ಸಂಪರ್ಕದಲ್ಲಿದ್ರೆ ಇವರನ್ನೆಲ್ಲರನ್ನು ಕೂಡ ಈಗಾಗಲೇ ಕ್ವಾರಂಟೈನ್ ಮಾಡಿರುವಂತದ್ದು ಮತ್ತು ಕ್ವಾರಂಟೈನ್ ಅಂದ್ರೆ ಇಲ್ಲಿ ಅವರ ಮನೆಯಲ್ಲಿ ಮಾತ್ರ ಮನೆಯಲ್ಲಿ ಅಲ್ಲದೆ ಹೊರಭಾಗದಲ್ಲಿ ಅವರನ್ನು ಕ್ವಾರಂಟೈನ್ ಮಾಡೋದ್ರ ಕಾರಣಕ್ಕಾಗಿ ಈ ಒಂದು ರೋಗ ಹರಡಲಿಕ್ಕಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯಿಂದ ಈ ರೀತಿ ಲಾಕ್ಡೌನ್ ಅನ್ನು ಸ್ವಲ್ಪ ಸಡಿಲಿತ ಮಾಡಿದ್ದಾರೆ. ಲಾಕ್ಡೌನ್ ಅನ್ನು ಸಡಿಲಿತ ಮಾಡಿದ್ದಾರೆ. ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.